ಇವತ್ತು ನಾನು ಬಂದಿರೋ ಉದ್ದೇಶ ಇಲ್ಲಿಯ ಕೋವಿಡಿನ ಸ್ಥಿತಿಗತಿ ಮತ್ತು ಕೋವಿಡಿನ ನಿರ್ವಹಣೆ ಬಗ್ಗೆ ಸಂಪೂರ್ಣ ಪರಿಶೀಲನೆ ಮಾಡುವಂಥ ಉದ್ದೇಶ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಸಂಪೂರ್ಣ ನಿಯಂತ್ರಣ ಮಾಡಬೇಕನ್ನುವಂಥದ್ದು ಸರ್ಕಾರದ ಉದ್ದೇಶ ಮತ್ತು ಗಡಿ ಭಾಗದಲ್ಲಿ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಅಂತ ನಾವು ಭಾವಿಸಿದ್ದೇವೆ. ಕೋವಿಡ್ 1 ಮತ್ತು 2ನೇದರಲ್ಲಿ ನಮ್ಗೆ ಅನುಭವ ಇದೆ. ಕೇರಳ ಮತ್ತು ಮಹಾರಾಷ್ಟ್ರ ಎರಡು ಕಡೆಯಿಂದನೂ ಪ್ರವೇಶ ಆಗಿದ್ದು ಇಡೀ ರಾಜ್ಯಕ್ಕೆ ವ್ಯಾಪಿಸಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಅಧಿಕಾರ ವಹಿಸ್ಕೊಂಡ ತಕ್ಷಣವೇ ಎಲ್ಲ ಎಕ್ಸ್ಪರ್ಟ್ಸರ ಜೊತೆಗೆ ಮಾತನಾಡಿ ನಮ್ಮ ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರು ನಾವೆಲ್ಲರೂ ಸೇರಿ ಹಿರಿಯ ಅಧಿಕಾರಿಗಳು ಸೇರಿ ಸಭೆಯನ್ನು ಮಾಡಿ ಈ ಗಡಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು ಮತ್ತು ಪಕ್ಕದ ರಾಜ್ಯದಿಂದ ಬರೋವರೆಗೆ ನಾವು ಸಂಪೂರ್ಣ ಟೆಸ್ಟ್ಗಳ ಮುಖಾಂತರನೇ ಇಲ್ಲಿ ಬಿಡಬೇಕು, ಇಲ್ಲಿ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಹಲವಾರು ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಗಡಿ ಜಿಲ್ಲೆಗೆ ಹೋಗಬೇಕನ್ನುವಂಥ ತೀರ್ಮಾನ ಕೂಡ ನಾನು ಮಾಡಿದ್ದೆ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ, ಇವತ್ತು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಪ್ರವಾಸ ಮಾಡ್ತಾ ಇದ್ದೇನೆ. ವೆನ್ಲಾಕ್ ಹಾಸ್ಪಿಟ್ಲು ಭಾಳ ವರ್ಷದಿಂದ ಈ ಭಾಗದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಒಂದು ಪ್ರತಿಷ್ಠಿತವಾದಂಥ ಒಂದು ಆಸ್ಪತ್ರೆ. ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ CIA ಎಲ್ಲ ಸೇರಿ ಒಂದು ಒಳ್ಳೆಯ ಆಧುನಿಕವಾಗಿರುವಂಥ ICUವನ್ನು ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸ ಆಗಿದೆ. ಇಲ್ಲಿ ಬರುವಂಥ ದಿನಗಳಲ್ಲಿ ಈ ಥರ ಸಿದ್ಧತೆಗಳು ನಾವು ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ಇವತ್ತು ಮಾಡ್ತಾ ಇದ್ದೇವೆ. ಹೆಚ್ಚಿನ ವೆಂಟಿಲೇಟರ್ ಕೊಡೋ ಮುಖಾಂತರ, ICUಗಳು ಮಾಡೋ ಮುಖಾಂತರ, ಆಕ್ಸಿಜನ್ ಬೆಡ್ಗಳನ್ನು ಹೆಚ್ಚಿಸುವ ಮುಖಾಂತರ ಈ ಕೆಲಸ ಮಾಡ್ತಾ ಇದ್ದೇವೆ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಸನ್ನದ್ಧರಾಗಬೇಕು, ಆರೋಗ್ಯ ಇಲಾಖೆ ಸನ್ನದ್ಧ ಆಗಬೇಕನ್ನುವಂಥ ಚಿಂತನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಕ್ಕೆ ಇನ್ನಷ್ಟು ವೇಗ ಕೊಡುವಂಥ ಅವಶ್ಯಕತೆ ಇದೆ. ಅದನ್ನು ಪರಿಶೀಲನೆ ಸಭೆಯಲ್ಲಿ ನಾನು ಕೆಲವು ಸೂಚನೆಗಳನ್ನು ಕೂಡ ನಾನು ಕೊಟ್ಟಿದ್ದೆ. ಈಗ ನೀವು ಹೇಳೋದು ಸರಿ ಇದೆ. ತಜ್ಞರು ಈಗಾಗಲೇ ಮಕ್ಕಳ ಬಗ್ಗೆ 3ನೇ ಅಲೆಯಲ್ಲಿ ಸುಂಕಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಿದರು. ಯಾಕಂದರೆ ಮೊದಲನೇ 2 ಅಲೆ ಮೊದಲು ವಯಸ್ಸು ಆದವ್ರಿಗೆ ಬರುತ್ತೆ ಅಂದರು, ಆಮೇಲೆ ಕೊನೆಗೆ ಮಧ್ಯ ವಯಸ್ಸವ್ರಿಗೆ ಬಂದಿದೆ. ಈಗ ಯಾರು ನಾನ್ ವ್ಯಾಕ್ಸಿನೇಟೆಡ್ ಗ್ರೂಪ್ ಇದೆ ಅದು ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ನಾನು ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ವಾತ್ಸಲ್ಯ ಅನ್ನುವಂಥ ಯೋಜನೆ ಮಾಡಿದ್ದೇವೆ. ಮಕ್ಕಳಿಗೆ ಸಂಪೂರ್ಣವಾದಂಥ ಟೆಸ್ಟ್ಗಳನ್ನು ಮಾಡಬೇಕು, ಪೀಡಿಯಾಟ್ರಿಕ್ ಕ್ಯಾಂಪ್ಸ್ಗಳನ್ನು ಮಾಡಬೇಕು, ಹೆಲ್ತ್ ಕ್ಯಾಂಪ್ಸನ್ನು ಮಾಡಬೇಕು. ಅಲ್ಲಿ ಪೀಡಿಯಾಟ್ರಿಕ್ ಡಾಕ್ಟರ್ ಇದ್ದು ಚೆಕ್ ಮಾಡಿ ಅವರ ಪೌಷ್ಟಿಕ ಆಹಾರದ ಕೊರತೆ, ಅಂಡರ್ ಗ್ರೋತು, ಅದಕ್ಕೇನು ಬೇಕು ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಹೆಚ್ಚಿನ ಸಮಸ್ಯೆಗಳಿದ್ದರೆ ಟ್ರಸ್ರಿಗೆ, ಉದಾಹರಣೆಗೆ ವೆನ್ಲಾಕ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಆರೋಗ್ಯ ಸಚಿವರು ಮೊನ್ನೆ ಎಲ್ಲ ಅಧಿಕಾರಿಗಳನ್ನ ಕರೆದು ಅದಕ್ಕೆ ಬೇಕಾಗಿರುವಂಥ ಟ್ರೈನಿಂಗನ್ನು ಕೂಡ ಕೊಟ್ಟು ಇಡೀ ರಾಜ್ಯದಲ್ಲಿ ಈ ಕ್ರಮವನ್ನು ತೆಗೆದುಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣವೇ ಇಡೀ ರಾಜ್ಯದಲ್ಲಿ ಅದನ್ನು ಪ್ರಾರಂಭ ಮಾಡ್ತೇವೆ. ನಮ್ಮದು ಉದ್ದೇಶ ಇಷ್ಟೇ, ಬರುವಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅವ್ರ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಸದೃಢವಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಟ್ರೀಟ್ಮೆಂಟಿಗೆ ತೊಗೊಳ್ತೀವಿ ಮತ್ತು ಪೀಡಿಯಾಟ್ರಿಕ್ ICUಗಳನ್ನು ಕೂಡ ನಾವು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ಮತ್ತು ಕೆಲವು 100 ಬೆಡ್ಗಿಂತ ಹೆಚ್ಚಿರುವಂಥ ತಾಲೂಕು ಆಸ್ಪತ್ರೆಗೂ ಕೂಡ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಉದಾಹರಣೆಗೆ ಇಲ್ಲಿರುವಂಥ 32 ICUದಲ್ಲಿ 50% ಪೀಡಿಯಾಟ್ರಿಕ್ ಕನ್ವರ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿದ್ದೇವೆ. ಇದೇ ರೀತಿ ಎಲ್ಲ ಜಿಲ್ಲೆಯಲ್ಲೂ ಮಾಡ್ಕೊಂಡಿದ್ದೇವೆ ಮತ್ತು ಬೆಂಗಳೂರಿನಲ್ಲಿ ವಿಶೇಷವಾಗಿ ಮಾಡ್ಕೊಂಡಿದ್ದೇವೆ.